ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಹೆಸರುವಾಸಿಯಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದಿಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗುತ್ತಾನೆ ಇರುತ್ತಾರೆ. ಹಿಂದೂಗಳ ಪರ ಧ್ವನಿ ಎತ್ತುವುದರಲ್ಲಿ ಎತ್ತಿದ ಕೈ ಅವರದು. ಇದೀಗ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ವಿವಾಹ ಆದ್ರೆ ಅವರಿಗೆ 5 ಲಕ್ಷ ರೂಪಾಯಿ ಕೊಡುತ್ತೇನೆ ಅಂತ ಹೇಳಿ ಮತ್ತೆ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಇನ್ಮೇಲೆ ಚಾಲು ಮಾಡ್ತೀವಿ. ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಪ್ರಾರಂಭ. ಕೊಪ್ಪಳದಲ್ಲಿ ಹತ್ಯೆಯಾಗಿದ್ದ ಗವಿಸಿದ್ದಪ್ಪ ನಾಯಕ್ ಅವರ ಮನೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಕೆಎಸ್ ಈಶ್ವರಪ್ಪ ಅವರ ಜೊತೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಅವರು ಈ ಘೋಷಣೆ ಮಾಡಿ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದಲ್ಲಿ ಹಿಂದೂ ಯುವಕರಿಗೆ ರಕ್ಷಣೆಯೇ ಇಲ್ಲಂತೆ ಆಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಇರುವುದು ಮುಸ್ಲಿಂ ಪರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಹಿಂದ ಸರ್ಕಾರ ಆಗಿದೆ. ಆದರೆ ರಾಜ್ಯದಲ್ಲಿ ಅಹಿಂದವೇ ಇಲ್ಲ, ಅಲ್ಪಸಂಖ್ಯಾತರನ್ನ ರಕ್ಷಿಸುವ ಕೆಲಸವನ್ನ ಮಾಡುತ್ತಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಯುವಕ ಗವಿಸಿದ್ದಪ್ಪ ನಾಯಕ್ ಕೊಲೆ ಪ್ರಕರಣವನ್ನ ರಾಜ್ಯದ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಸರ್ಕಾರ ಪೊಲೀಸರಿಗೆ ಸ್ವಾತಂತ್ರ್ಯವನ್ನು ನೀಡಬೇಕು. ನಾವು ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಲಿದ್ದೇವೆ. ಇದನ್ನ ಗಂಭೀರವಾಗಿ ಪರಿಗಣಿಸದೇ ಇದ್ದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ಅಧಿವೇಶನದಲ್ಲಿ ತರಾಟೆಗೆ ತೆಗೆದುಕೊಳ್ಳುತ್ತೇನೆ ಎಂದು ಆಕ್ರೋಶ ಹಾಕಿದ್ದಾರೆ. ಮುಸ್ಲಿಂ ಯುವತಿಯರನ್ನ ಪ್ರೀತಿ ಮಾಡಬಾರ್ದಾ, ಅವರನ್ನ ಮದುವೆ ಆಗಬಾರ್ದ ಅಂತ ಎಲ್ಲಿ ಬರೆದಿದೆ? ಇನ್ನು ಮುಂದೆ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದ್ರೆ 5 ಲಕ್ಷ ರೂಪಾಯಿ ಕೊಡುವೆ ಎಂದು ಘಂಟಾಘೋಷವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ನೀಡುತ್ತಿದ್ದಂತೆಯೇ ಅಲ್ಲಿದ್ದ ಯುವತಿಯರು ಶಿಳ್ಳೆ ಹೊಡೆದು ಯತ್ನಾಳ್ ಅವರಿಗೆ ಜೈಕಾರವನ್ನು ಹಾಕಿದ್ದಾರೆ. ಹೌದು, ಇನ್ಮೇಲೆ ಚಾಲು ಮಾಡ್ತೀವಿ. ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಪ್ರಾರಂಭ. ಆದರೆ ಈ ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದೆ ಇರುವ ರೋಚಕ ಕತೆ ಇನ್ನೂ ಕುತೂಹಲವಾಗಿದೆ. ಬಾಯಿ ಇದ್ದರೆ ತಾಯಿ ಇದ್ದಂತೆ ಎಂಬ ಲೋಕಾರೂಢಿಯ ಮಾತಿದೆ. ಆದರೆ ಬಿಜೆಪಿಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರಿಗೆ ಇದು ವರದಾನವಾಗುವ ಬದಲು ಶಾಪವಾಗಿದೆ ಎಂದು ಕೆಲವರು ನಂಬುತ್ತಾರೆ. ಗುಂಡು ಹೊಡೆದಂತೆ ಮಾತನಾಡುವ ಯತ್ನಾಳ್ ಶೈಲಿ ಲೋಕವಿಖ್ಯಾತವಾದದ್ದು. ಯತ್ನಾಳ್ ಗೌಡರ ಬಾಯಿಗೆ ಸಿಕ್ಕರೆ ಅವರು ಯಾರನ್ನು ಬಿಡೋದಿಲ್ಲ. ಆದರೆ ಸದ್ಯ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಕ್ಲಾಸ್ ತೆಗೆದುಕೊಂಡಿಲ್ಲ ಎನ್ನುವಷ್ಟೇ ಬಿಜೆಪಿಯವರ ಪುಣ್ಯ ಮಾತ್ರ. ಉಳಿದಂತೆ ಅವರು ಯಡಿಯೂರಪ್ಪದಿಂದ ಹಿಡಿದು ರಾಜ್ಯ ಬಿಜೆಪಿಯ ಯಾವ ನಾಯಕನನ್ನು ಬಿಟ್ಟಿಲ್ಲ. ಏನಾದರೂ ಒಂದು ವಿಚಾರದಲ್ಲಿ ಡಿಕ್ಕಿ ಹೊಡೆಯುವುದೇ ಯತ್ನಾಳ್ ಅವರ ವಿಶೇಷ ಸ್ಟೈಲ್ ಆಗಿದೆ. ಇನ್ನು ಸಿದ್ದರಾಮಯ್ಯ ಆಗಲಿ ಡಿಕೆ ಶಿವಕುಮಾರ್ ಆಗಲಿ ಅವರನ್ನ ಅವರು ಎಂದು ಕ್ಯಾರೆ ಮಾಡುವುದಿಲ್ಲ, ಏಕವಚನದಲ್ಲಿಯೇ ಮಾತನಾಡುತ್ತಾರೆ. ಯತ್ನಾಳ್ ಅವರ ಈ ಸ್ಟೈಲೇ ಅವರಿಗೆ ಮುಳುವಾಗಿ ಪ್ರಮುಖ ಸ್ಥಾನಮಾನಗಳು ಕೈ ತಪ್ಪಲು ಕಾರಣವಾಗಿದೆ ಎಂದು ಹಲವಾರು ಜನ ನಂಬುತ್ತಾರೆ. ಈ ಹಿಂದೂ ಫೈರ್ ಬ್ರ್ಯಾಂಡ್ ಹುಟ್ಟಿದ್ದು 13ನೇ ಡಿಸೆಂಬರ್ 1963 ಬಿಜಾಪುರದಲ್ಲಿ. ಕರ್ನಾಟಕದ ಆಗಿನ ಬಿಜಾಪುರ, ಈಗಿನ ವಿಜಯಪುರ. ತಂದೆ ರಾಮನಗೌಡ ಬಿ ಪಾಟೀಲ್ ಯತ್ನಾಳ್ ಮತ್ತು ತಾಯಿ ಕಾಶಿಬಾಯಿ ಪಾಟೀಲ್ ಯತ್ನಾಳ್. ಬಸವರಾಜ್ ಪಾಟೀಲ್ ಯತ್ನಾಳ್ ಮೂಲತಃ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಯತ್ನಾಳ್ 1983 ಹಾಗೂ 84ರಲ್ಲಿ ಬಿಜಾಪುರದ BLEA ಪಾಟೀಲ್ ಕಾಲೇಜ್ ಆಫ್ ಕಾಮರ್ಸ್ ನಿಂದ ಕಾಮರ್ಸ್ ಪದವಿಯನ್ನ ಪಡೆದುಕೊಂಡಿದ್ದಾರೆ. ಬಸವರಾಜ್ ಪಾಟೀಲ್ ಯತ್ನಾಳ್ ಅವರಿಗೆ ಶಾಲೆ ಹಾಗೂ ಕಾಲೇಜು ದಿನಗಳಿಂದ ಕ್ರಿಕೆಟ್ ಅಂದರೆ ಪಂಚಪ್ರಾಣ. ಸಮಯ ಸಿಕ್ಕಾಗಲೆಲ್ಲ ತಮ್ಮ ಸ್ನೇಹಿತರ ಜೊತೆ ಬಸವರಾಜ್ ಆಗಾಗ ಕ್ರಿಕೆಟ್ ಅನ್ನು ಕೂಡ ಆಡುತ್ತಿದ್ದರು ಎಂದು ಅವರ ಸ್ನೇಹಿತರು ಈಗಲೂ ಹೇಳುತ್ತಾರೆ. ಹಾಗೂ ಯಾವಾಗಲೂ ಟಿವಿಯಲ್ಲಿ ಮ್ಯಾಚ್ಗಳಿದ್ದರೆ ತಪ್ಪದೇ ಅವರು ಮನೆಗಳಿಗೆ ಹೋಗಿ ಕ್ರಿಕೆಟ್ ಅನ್ನ ನೋಡಿ ಎಂಜಾಯ್ ಮಾಡುತ್ತಿದ್ದರು. ಬಸವರಾಜ್ ಅವರಿಗೆ ಬೌಲಿಂಗ್ ನಲ್ಲಿ ಕಪಿಲ್ ದೇವ್ ಅಂದರೆ ಪಂಚಪ್ರಾಣ. ಹಾಗೆಯೇ ಬ್ಯಾಟಿಂಗ್ ನಲ್ಲಿ ಶ್ರೀಕಾಂತ್ ಅಂದರೆ ತುಂಬಾನೇ ಖುಷಿಯಂತೆ. ಯಾಕಂದ್ರೆ ಪಾಟೀಲರಿಗೆ ತಮ್ಮ ಶತ್ರುಗಳನ್ನ ತಮ್ಮ ಮುಂದೆ ಬಂದರೆ ಚಚ್ಚಬೇಕು ಎನ್ನುವ ಹಂಬಲ ಯಾವಾಗಲೂ ಇರುತ್ತದೆ. ಇದೇ ಕಾರಣ ಶ್ರೀಕಾಂತ್ ಅವರ ಬ್ಯಾಟಿಂಗ್ ಕೂಡ ತಮ್ಮ ಎದುರಾಳಿ ಬೌಲರ್ಗಳನ್ನ ಧೂಳೆಬ್ಬಿಸುತ್ತಿದ್ದರು. ಇದೇ ಕಾರಣ ಶ್ರೀಕಾಂತ್ ಅವರು ಅವರ ಮೆಚ್ಚಿನ ಬ್ಯಾಟ್ಸ್ಮನ್
ಭಕ್ತನಾಗಿದ್ದರು. ಬಸವರಾಜ್ ಕಾಲೇಜು ದಿನಗಳಲ್ಲಿ ಆಗಾಗ ಕನ್ನಡ ಹಾಗೂ ಹಿಂದಿ ಸಿನಿಮಾ ಹುಚ್ಚು ಕೂಡ ಇತ್ತು. ಅದರಲ್ಲೂ ಅಂಬರೀಷ್, ರಾಜ್ಕುಮಾರ್, ವಿಷ್ಣುವರ್ಧನ್ ಸಿನಿಮಾ ಅಂದ್ರೆ ಅವರಿಗೆ ತುಂಬಾನೇ ಇಷ್ಟ. ಅದರಲ್ಲೂ ಅಂಬರೀಷ್ ನಟನೆಯ ಚಕ್ರವ್ಯೂಹ ಸಿನಿಮಾ ಅಂದ್ರೆ ಅವರಿಗೆ ತುಂಬಾನೇ ಇಷ್ಟ ಆಗಿತ್ತು. ಅವರು ಈ ಚಿತ್ರವನ್ನ ಕನಿಷ್ಠ ಪಕ್ಷ 5 ಬಾರಿ ನೋಡಿದ್ದಾರೆ ಎಂದು ಅವರು ಸ್ನೇಹಿತರು ಹೇಳುತ್ತಾರೆ. ಈ ಸಿನಿಮಾದಲ್ಲಿ ಪೊಲೀಸರು ಹಾಗೂ ರಾಜಕೀಯ ವ್ಯಕ್ತಿಗಳ ನಡುವೆ ಇದ್ದ ಘರ್ಷಣೆಯ ಕಥಾವಸ್ತುವಾಗಿತ್ತು. ಪಾಟೀಲರಿಗೆ ಶಾಲಾ ಕಾಲೇಜು ದಿನಗಳಿಂದ ರಾಜಕೀಯ, ಪೊಲೀಸು ಅಂದ್ರೆ ಹೆಚ್ಚಿನ ಒಲವಿತ್ತೆಂದು ಈ ಮೂಲಕ ಗೊತ್ತಾಗುತ್ತದೆ. ಬಸವರಾಜ್ ಪಾಟೀಲ್ ಎತ್ತರ ಹಾಗೂ ದಷ್ಟಪುಷ್ಟ ಶರೀರವನ್ನು ಹೊಂದಿರುವ ವ್ಯಕ್ತಿತ್ವ. ಯಾವ ಹುಡುಗಿಯರು ಇವರನ್ನು ನೋಡಿದರೆ ಪ್ರೀತಿಯಲ್ಲಿ ಬೀಳುವಂತಹ ಪರ್ಸನಾಲಿಟಿ ಅವರಿಗೆ ಕಾಲೇಜು ದಿನಗಳಲ್ಲಿತ್ತು. ಆದ್ರೆ ವಿಚಿತ್ರ ಏನಂದ್ರೆ ಬಸವರಾಜ್ ಪಾಟೀಲ್ಗೆ ಹುಡುಗಿಯರಂದ್ರೆ ಅಷ್ಟಕ್ಕಷ್ಟೇ. ಹುಡುಗಿಯರನ್ನ ಕಂಡ್ರೆ ಅವರು 1 ಮೈಲು ದೂರ ಇರುತ್ತಿದ್ದರು. ಒಮ್ಮೆ ಇವರ ಕಾಲೇಜಿನ ಸಂದರ್ಭದಲ್ಲಿ ಒಬ್ಬ ಹುಡುಗಿ ಧೈರ್ಯ ಮಾಡಿ ಇವರನ್ನ ಅಪ್ರೋಚ್ ಮಾಡಿ ಗುಲಾಬಿ ಹೂ ಕೊಡಲು ಮುಂದೆ ಬಂದಿದ್ದಳು. ಈ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಬಸವರಾಜ್ ಅಲ್ಲಿಂದ ದೂರ ಓಡೋಗಿದ್ದರು ಎಂದು ಅವರ ಸ್ನೇಹಿತರು ಹೇಳುತ್ತಾರೆ. ಮುಂದೆ ಅವರು ತಮ್ಮ ತಂದೆ ತಾಯಿ ಇಚ್ಛೆಯಂತೆ ಶೈಲಜಾ ಅವರನ್ನ ಮದುವೆಯಾಗುತ್ತಾರೆ. ಈಗ ಅವರಿಗೆ 2 ಪುತ್ರರು ಕೂಡ ಇದ್ದಾರೆ. ಬಸವರಾಜ್ ಅವರು ಮೊದಲಿನಿಂದಲೂ ಒಬ್ಬ ದೇಶಭಕ್ತ. ಕಾಲೇಜು ಮುಗಿದ ತಕ್ಷಣ ಭಾರತೀಯ ಸೇನೆಯನ್ನು ಸೇರಬೇಕೆಂದು ದೃಢವಾದ ನಿರ್ಧಾರ ಮಾಡಿದ್ದರು. ಆದರೆ ತಂದೆ ತಾಯಿಗಳ ಒತ್ತಾಯದ ಮೇರೆಗೆ ತಮ್ಮ ಆಸೆಯನ್ನ ಅವರು ಕೈಬಿಡುತ್ತಾರೆ. ಹೀಗಾಗಿ ದೇಶಕ್ಕಾಗಿ ಸೈನ್ಯದಲ್ಲಿ ದುಡಿಯೋಕೆ ಆಗಲಿಲ್ಲ ಅಂದರೆ ಏನು, ರಾಜಕೀಯ ಮೂಲಕ ದೇಶದ ಸೇವೆ ಮಾಡುತ್ತೇನೆ ಎಂದು ಬಸವರಾಜ್ ಪಾಟೀಲ್ ಬಿಜೆಪಿ ಪಕ್ಷವನ್ನ ಸೇರುತ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಿಜೆಪಿ ಸೇರಿದ ಯತ್ನಾಳ್ 1990ರಲ್ಲಿ ಬಿಜಾಪುರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಗೊಳ್ಳುತ್ತಾರೆ. ಅವರ ಕಾರ್ಯವೈಖರಿಯನ್ನು ಕಂಡಂತಹ ಆಗಿನ ಬಿಜೆಪಿ ಪಕ್ಷ ಅವರನ್ನ ಮುಂದೆ ಕರ್ನಾಟಕ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರನ್ನಾಗೂ ಕೂಡ ಮಾಡುತ್ತದೆ. ದಿನದಿಂದ ದಿನಕ್ಕೆ ಬಿಜಾಪುರದಲ್ಲಿ ಜನಪ್ರಿಯ ಪಡೆದಂತಹ ಬಸವರಾಜ್ ಪಾಟೀಲ್ ಯತ್ನಾಳ್ 1990ರಲ್ಲಿ ಬಿಜಾಪುರ ಪಟ್ಟಣದಿಂದ ಬಿಜೆಪಿ ಟಿಕೆಟ್ ಮೂಲಕ ಇಲೆಕ್ಷನ್ ಅನ್ನ ಕಾಂಟೆಸ್ಟ್ ಮಾಡುತ್ತಾರೆ. ಹಾಗೂ ಪಾಟೀಲ್ ಮೊದಲ ಇಲೆಕ್ಷನ್ ನಲ್ಲೇ ತಮ್ಮ ಪ್ರತಿಸ್ಪರ್ಧಿ ಉಸ್ತಾದ್ ಮೆಹಬೂಬ್ ಪಟೇಲರನ್ನ ಸುಮಾರು 17,000 ಮತಗಳ ಭಾರಿ ಅಂತರದಿಂದ ಸೋಲಿಸಿ ಮೊಟ್ಟ ಮೊದಲ ಬಾರಿಗೆ ಬಿಜಾಪುರ ಪಟ್ಟಣದ ಎಂಎಲ್ಎ ಕೂಡ ಆಗುತ್ತಾರೆ. ಯತ್ನಾಳ್ ಅವರ ರಾಜಕೀಯ ಜೀವನ ಬರೀ ಎಂಎಲ್ಎಗೆ ಸೀಮಿತವಾಗಿರಲಿಲ್ಲ. ಅವರು ಲೋಕಸಭೆಗೆ ಕಾಂಟೆಸ್ಟ್ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾರೆ. ಅದು 1996. ಎಲ್ಲೆಡೆ ಬಾಬ್ರಿ ಮಸೀದಿ ಹಾಗೂ ಅಯೋಧ್ಯೆಯ ರಾಮ ಮಂದಿರ ಸುದ್ದಿಯಲ್ಲಿತ್ತು. ಇದೇ ಕಾರಣ ಲೋಕಸಭೆಗೆ ಬಿಜೆಪಿ ಟಿಕೆಟ್ ಪಡೆದು ಬಿಜಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನೊಪ್ಪುತ್ತಾರೆ. ಹೀಗಾಗಿ ಅವರು ಮತ್ತೆ ಒಬ್ಬ ಎಂಎಲ್ಎ ಆಗಿ ಮುಂದುವರಿಯಬೇಕಾಗುತ್ತದೆ. ಆದರೆ ಲೋಕಸಭೆ ಸೇರುವ ಅವರ ಕನಸು ಮಾತ್ರ ಮುಂದುವರಿಯುತ್ತದೆ. ಮತ್ತೆ 1999ರಲ್ಲಿ ಲೋಕಸಭೆ ಇಲೆಕ್ಷನ್ ಬಂದಾಗ ಪಟ್ಟು ಬಿಡದೆ ಮತ್ತೆ ಇಲೆಕ್ಷನ್ ಅಲ್ಲಿ ಕಾಂಟೆಸ್ಟ್ ಮಾಡುತ್ತಾರೆ. ಈ ಬಾರಿ ಒಳ್ಳೆಯ ಓಟು ಗಳಿಸಿ ಮೊದಲ ಬಾರಿಗೆ ಎಂಪಿ ಕೂಡ ಆಗುತ್ತಾರೆ. ಅಷ್ಟೇ ಅಲ್ಲದೆ ಬಿಜಾಪುರ ಸಲುವಾಗಿ ಲೋಕಸಭೆಯಲ್ಲಿ ಹಲವಾರು ಭಾಷಣಗಳನ್ನು ಕೂಡ ಮಾಡುತ್ತಾರೆ. ಇವರ ಈ ಫೈರ್ ಬ್ರ್ಯಾಂಡ್ ಇಮೇಜ್ ಅನ್ನು ನೋಡಿದಂತಹ ಅಂದಿನ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತುಂಬಾನೇ ಇಂಪ್ರೆಸ್ ಕೂಡ ಆಗುತ್ತಾರೆ. ಇದೇ ಕಾರಣ ಅವರನ್ನ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ರಾಜ್ಯ ಮಂತ್ರಿಯಾಗಿ ನಿಯೋಜಿಸುತ್ತಾರೆ. ಮತ್ತೆ ಅವರು 2004ರಲ್ಲಿ ಭಾರತೀಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕಸಭೆಗೆ ಮರು ಆಯ್ಕೆಯಾಗುತ್ತಾರೆ. ಆದರೆ 2009ರ ಭಾರತೀಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಸ್ಪರ್ಧಿಸಲು ಉಮೇದುವಾರಿಕೆಯನ್ನ ನಿರಾಕರಿಸುತ್ತಾರೆ. ಏಕೆಂದರೆ ವಿಜಯಪುರ ಕ್ಷೇತ್ರವು ಡಿಲಿಮಿಟೇಷನ್ ನಂತರ ಇದು ಎಸ್ಸಿ ಮೀಸಲಾಗಿತ್ತು. 2010ರಲ್ಲಿ ಬಿಜೆಪಿ ರಾಜಕೀಯ ಪಕ್ಷದಲ್ಲಿ ಒಳಜಗಳ ಉದ್ಭವಿಸಿ 2010ರಲ್ಲಿ ಅವರು ಜನತಾ ದಳ ಜಾತ್ಯತೀತವನ್ನ ಸೇರುತ್ತಾರೆ. 2013ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಜನತಾ ದಳ ಜಾತ್ಯತೀತ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರೆ. ಆದರೆ ಅವರು ಬಿಜಾಪುರ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸೋಲುತ್ತಾರೆ. ಅದೇ ವರ್ಷ ಜನತಾ ದಳ ಎಸ್ ನಿಂದ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನಿರಾಕರಿಸಿದ ನಂತರ ಅವರು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಮರು ಸೇರ್ಪಡೆಯಾಗುತ್ತಾರೆ. ಮುಂದೆ ಅವರು ರಾಜಕೀಯ ಜೀವನದಲ್ಲಿ ಹಲವಾರು ಏರುಪೇರುಗಳನ್ನು ಕೂಡ ಕಾಣುತ್ತಾರೆ. ಇದಕ್ಕೆ ಕಾರಣ ಅವರು ಯಡಿಯೂರಪ್ಪನವರ ಜೊತೆ ಹೊಂದಾಣಿಕೆಯ ರಾಜಕೀಯ ಮಾಡಲಿಲ್ಲ. ಇದೇ ಕಾರಣ ಅವರು ಬಿಜೆಪಿ ಪಕ್ಷದಿಂದ ಕೂಡ ಉಚ್ಚಾಟಿಸಲ್ಪಡುತ್ತಾರೆ. ತಮ್ಮವರ ವಿರುದ್ಧ ತಿರುಗಿ ಬೀಳುವುದು ಯತ್ನಾಳ್ ಅವರಿಗೆ ಏನು ಹೊಸದೇನಲ್ಲ. ಈ ಹಿಂದೆ ಅನಂತಕುಮಾರ್ ಅವರಿದ್ದ ಕಾಲದಿಂದಲೂ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದರು.
ಹೀಗಾಗಿ ಪದೇ ಪದೇ ಪಕ್ಷದಿಂದ ಹೊರಹಾಕಿಸಲ್ಪಟ್ಟಿದ್ದರು. ನಂತರ ಜೆಡಿಎಸ್ಗೆ ಹೋಗಿ ರಾಜಕೀಯವಾಗಿ ಹಿನ್ನಡೆ ಅನುಭವಿಸಿದ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ ಮರುಜನ್ಮ ನೀಡಿದ್ದು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆದ ಚುನಾವಣೆ. ಬಿಎಸ್ವೈ ಅವರ ಹೆಸರು ಹೇಳಿಕೊಂಡೇ ಸ್ವತಂತ್ರವಾಗಿ ಈ ಚುನಾವಣೆಗೆ ಸ್ಪರ್ಧಿಸಿದ್ದ ಯತ್ನಾಳ್ ಗೆಲುವು ದಾಖಲಿಸಿದ್ದರು. ಬಿಎಸ್ವೈ ಕೂಡ ಹಳೆಯದನ್ನ ಮರೆತು ಯತ್ನಾಳ್ ಗೆಲುವಿಗೆ ಕೈ ಜೋಡಿಸಿದ್ದರು. ಮತ್ತೆ 2018ರಲ್ಲಿ ಬಿಜೆಪಿ ಪಕ್ಷವನ್ನ ಸೇರಿಕೊಳ್ಳುತ್ತಾರೆ. ಅಂದಿನಿಂದ ಇಲ್ಲಿಯವರೆಗೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಆಗಿ ಬಸವರಾಜ ಪಾಟೀಲ್ ಯತ್ನಾಳ್ ಕರೆಯಲ್ಪಟ್ಟಿದ್ದಾರೆ. ನಿಜ ಹೇಳಬೇಕೆಂದರೆ ಕರ್ನಾಟಕದ ರಾಜಕೀಯದಲ್ಲಿ ಬಸವರಾಜ ಪಾಟೀಲ್ ಎಂದರೆ ಕೇವಲ ಸ್ವಪಕ್ಷೀಯವರಿಗೆ ಮಾತ್ರವಲ್ಲ, ವಿರೋಧ ಪಕ್ಷದವರು ಕೂಡ ಗಡಗಡನೆ ನಡುಗುತ್ತಾರೆ. ವಿಧಾನಸಭೆಯಲ್ಲಿ ಅವರ ಅಬ್ಬರದ ಭಾಷಣಗಳನ್ನು ಕೇಳಿದರೆ ಮೈ ಮನವೆಲ್ಲ ರೋಮಾಂಚನಗೊಳ್ಳುತ್ತದೆ. ಅಂತಹ ಒಬ್ಬ ದೇಶಭಕ್ತ ಈ ಬಸವರಾಜ ಪಾಟೀಲ್ ಯತ್ನಾಳ್. ನಿಜಕ್ಕೂ ನೀವು ಬಸವರಾಜ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ದಿನಗಳಲ್ಲಿ ಮತ್ತಷ್ಟು ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.